ಸುರತ್ಕಲ್ ಟೋಲ್ಗೇಟ್ ಮುತ್ತಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಂತಿಯುತ ಪ್ರತಿಭಟನೆಗೆ ನಮ್ಮ ಬೆಂಬಲವಿದೆ, ಆದರೆ ಕಾನೂನನ್ನ ಕೈಗೆತ್ತಿಕೊಂಡು ಪ್ರತಿಭಟನೆ ನಡೆಸಿದ್ರೆ ಸರ್ಕಾರ ಅದರದ್ದೇ ಆದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ನೋಟಿಸ್ ನೀಡಿರುವ ವಿಚಾರ ನನಗೆ ಗೊತ್ತಿಲ್ಲ. ಈ ಕುರಿತು ನಾನು ಕಮಿಷನರ್ ಜೊತೆ ಮಾತನಾಡಿದ್ದೇನೆ. ಹೋರಾಟ ಸಹಜ, ಶಾಂತಿಯುತ ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ. ನಾನು ಹೋರಾಟಗಾರರ ಜೊತೆ ಮಾತನಾಡಿದ್ರೆ ರಾಜಕೀಯ ಬರುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲು ಸೂಚಿಸಿದ್ದೇನೆ. ಟೋಲ್ ತೆರವಿಗೆ 20 ದಿನಗಳ ಕಾಲಾವಕಾಶವನ್ನ ಟೋಲ್ನವರು ಕೇಳಿದ್ದಾರೆ. ಅದಕ್ಕೆ ಅವಕಾಶ ಕೊಡೋಣ. ಆ ಬಳಿಕ ಅವರು ಕ್ರಮ ತೆಗೆದುಕೊಳ್ಳದಿದ್ದರೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಣ. ಹೋರಾಟ ಮಾಡಬಾರದು ಅಂತ ಹೇಳುವ ಹಕ್ಕು ನನಗಿಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಅವಕಾಶವಿದೆ. ಶಾಂತಿಯುತ ಹೋರಾಟಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಕಾನೂನನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡಿದ್ರೆ ಮುಂದೆ ಆಗುವ ಅನಾಹುತಕ್ಕೆ ಅವರೇ ಜವಾಬ್ದಾರರು. ಟೋಲ್ಗೇಟ್ ಅನ್ನ ನಾವು ತೆಗಿತೀವಿ ಅಂತ ಹೇಳಲು ನಾನು ಕಟಿಬದ್ಧನಾಗಿದ್ದೇನೆ ಅಂತ ಸಂಸದ ನಳಿನ್ ತಿಳಿಸಿದ್ದಾರೆ. ಟೋಲ್ಗೇಟ್ ತೆಗಿಬೇಕು ಅಂತ ಹೇಳೋದ್ರಲ್ಲಿ ನಾವೆಲ್ಲರೂ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಟೋಲ್ಗೇಟ್ ಟೋಲ್ಗೇಟ್ ತೆಗಿಬೇಕು ಅಂತ ನಾವಿದ್ದೇವೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ತೆಗಿಬೇಕು ಅಂತ ಹೇಳ್ತಿದ್ದೇನೆ. ಅದಕ್ಕೋಸ್ಕರ ಹೋರಾಟಗಾರರಿಗೆ ವಿನಂತಿ ಮಾಡಲಿಕ್ಕೆ ಅಧಿಕಾರಿಗಳನ್ನು ಬಿಟ್ಟಿದೆ. ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಂದ್ದಾರೆ, RO ಬಂದ್ದಾರೆ ಬೆಂಗಳೂರಿಂದ, ಹೇಳಿದ್ದಾರೆ, ಅವರೆಲ್ಲ ಮಾತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ನೀವು ಒಂದು ಸ್ವಲ್ಪ 20 ದಿವಸ ಕಾಯಿರಿ. ತಪ್ಪಿದೆ, ಇಷ್ಟು ಕಾದಿದ್ದೀರಿ, ಇನ್ನೊಂದು 20 ದಿವಸ ಕಾಯೋಣ. ಹಾಗಾದರೆ ಮತ್ತೆ ನಾನು ಹೇಳಿದ್ದೇನೆ, ನಾನೇ ಕಾನೂನಾತ್ಮಕವಾಗಿರ್ತಕ್ಕಂಥ ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ಇವನ್ ಮಂತ್ರಿಗಳಿಗೆ ಹೇಳಿದ್ದೇನೆ, ನಾನು ಹೇಳ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಕೇಂದ್ರದಿಂದ ಬ್ಯಾಂಕರ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬ್ಯಾಂಕರ್ಸ್ ಬಂದ್ದಾರೆ. ಯಾಕಂದರೆ ಫೈನಾನ್ಸ್ ಮಾಡಿದ ಬ್ಯಾಂಕ್ಗಳಿದ್ದಾವೆ, ಇದೆಲ್ಲ ಸಮಸ್ಯೆ ಇದೆ. ಅವರು ಬಂದ್ದಾರೆ. ಅವರು ಇವತ್ತು ಸರ್ವೆ ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಪ್ರಕ್ರಿಯೆಗಳು ಮುಗೀತದೆ. ಹಾಗಾಗಿ ನಾನು ವಿನಂತಿ ಮಾಡಿದ್ದೇನೆ, ನೀವು ಮಾಡಬೇಡಿ ಹೋರಾಟ. ಅದರ ಮಧ್ಯೆ ಅದರಲ್ಲಿ ರಾಜಕೀಯ ಸ್ವಲ್ಪ ಬೆರೆಸ್ಕೊಂಡಿದ್ದಾವೆ. ಖಾಲಿ ಹೋರಾಟಗಾರರಾದರೂ ಸಮಸ್ಯೆ ಇಲ್ಲ, ಬೇರೆ ರಾಜಕೀಯ ಕಾರಣಕ್ಕೋಸ್ಕರ ಅವರು ಪ್ರಶ್ನೆ ಕೇಳಿದರೆ ನಮ್ಮ ಹತ್ರ ಪ್ರಶ್ನೆಗಳಿದೆ. ಯಾಕೆ ಕೇಳಿದ್ರೆ 2000 ಇದು ನಮ್ಮ ಸರ್ಕಾರ ಬಂದ ಮೇಲೆ ಆ ಗೇಟ್ ಹಾಕಿರುವಂಥದ್ದಲ್ಲ. ನಾನು ಹೋರಾಟಗಾರರಿಗೆ ಪ್ರಶ್ನೆ ಇಲ್ಲ, ರಾಜಕೀಯ ಮಾತನಾಡುವವರಿಗೆ ನನ್ನ ಪ್ರಶ್ನೆ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆಗ 2013ರಲ್ಲಿ ಟೋಲ್ ಗೇಟ್ ಹಾಕಿರುವಂಥ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು. ಆಗ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ಅವರು ಅದರ ಸಚಿವರಾಗಿದ್ದರು. ಯಾಕಾಗ ನೀವು ಒತ್ತಡ ಹಾಕಲಿಲ್ಲ? ಅವ್ರ ಹತ್ರ ಒತ್ತಡ ಹಾಕಬೇಕಿತ್ತಲ್ಲ, ಹಾಕಬೇಡಿ ಇಲ್ಲಿ ಅಂತ ಹೇಳುವಂಥ ಆಗಲೇ ಒತ್ತಡ ಹಾಕಬೇಕಿತ್ತು. ಬಿಡಿ, ಈಗ ಆಗಿದೆ, ಅದನ್ನು ರಾಜಕೀಯ ಭರಿಸಲಿಕ್ಕೆ ತಯಾರಿಲ್ಲ. ನಮ್ಮ ಕೆಲಸ ಇದೆ, ತೆಗೆಯುವಂಥದ್ದು ನಮ್ಮ ಹಕ್ಕಿದೆ, ನಾವು ತೆಗೆದುಕೊಂಡು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಲವಾರು ಸಮಯಗಳಿಂದ ಹೋರಾಟ ಮಾಡ್ತಾ ಬಂದಿರುವಂತಹ ಟೋಲ್ ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂತಹ ಮುನೀರ್ ಕಾಟಿಪಳ್ಳ ಈಗ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಟೋಲ್ ಗೇಟ್ ಸಂಬಂಧಪಟ್ಟಂತಹ ಹೋರಾಟ ಇಂದು ನಿನ್ನೆದಲ್ಲ, ಇದು ತುಂಬಾ ಸಮಯದಿಂದ ನಡೀತಾ ಇರುವಂತದ್ದು. ಇದಕ್ಕೆ ಏನೂ ಭರವಸೆ ಸಿಕ್ಕಿರ್ಲಿಲ್ಲ. ಇದೀಗ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೊಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, 20 ದಿನಗಳೊಳಗೆ ತೆರವು ಮಾಡ್ತೇನೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ನಿಮ್ಮ ಹೋರಾಟವನ್ನ ಹಿಂತೆಗೆದುಕೊಳ್ತೀರಾ, ಏನ್ ಮಾಡ್ತೀರಾ ಅಂತ? ಅವ್ರು ನಿನ್ನೆ 15 ದಿವಸ ಅಂತ ಹೇಳಿದ್ರಲ್ಲ, ಓಕೆ, ಇವತ್ತು ಮತ್ತೆ 20 ದಿವಸ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಂಬುದು ಹೇಗೆ? ಮೊನ್ನೆ ಅಧಿಕಾರಿಗಳು RO ಎಲ್ಲ ಬಂದು ಮೀಟಿಂಗ್ ಮಾಡಿ ಪತ್ರಿಕೆಗಳಿಗೆ ಒಂದು ಹೇಳಿಕೆಯನ್ನು ಜಿಲ್ಲಾಧಿಕಾರಿ ಕಳಿಸಿದ್ರು 12 ದಿವಸ ಅಂತ. ಅದಾಗಿ 3 ದಿವಸಕ್ಕೆ ನಿನ್ನೆ ಅವರು MP ಅವರು ಹೇಳ್ತಾರೆ 15 ದಿವಸ ಅಂತ. ಮತ್ತೆ 24 ಗಂಟೆ ದಾಟುವ ಮುಂಚೆ 20 ದಿವಸ ಅಂತ ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನ ನಮಗೆ ನಂಬಲಿಕ್ಕೆ ಹೆಚ್ಚು ಆಗ್ತಾ ಇದೆ. ಬ್ಯಾಂಕರ್ಗಳು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ, RO ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ? ತಾಂತ್ರಿಕ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು, ಅದನ್ನ ಇಷ್ಟು ದಿವಸ ಯಾಕೆ ಮುಗಿಸ್ಲಿಲ್ಲ? ಯಾವ ಕಾಲದಿಂದ ಈ ಪ್ರಕ್ರಿಯೆ ನಡೀತಾ ಇದೆ? ಅದರಿಂದಾಗಿ ಈ ಮಾತುಗಳನ್ನೆಲ್ಲ, ಈ ಭರವಸೆಗಳನ್ನ ನಂಬಲಿಕ್ಕೆ ಆಗಲ್ಲ. ಶಾಂತಿಯುತ ಹೋರಾಟವನ್ನು ನಾವು ಮಾಡೋದು. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಶಾಂತಿಯುತ ಹೋರಾಟದ ಪಾಠವನ್ನು ನಮಗೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಯಾವತ್ತಾದ್ರೂ ಕೂಡ ಶಾಂತಿಯುತವಾದಂತಹ ಹೋರಾಟಗಳನ್ನ ಬಿಜೆಪಿ ಪಕ್ಷ ಮಾಡ್ತಾ ಬಂದಿದ್ಯಾ? ಹಾಗಂತ ನಾವೇನು ಹಿಂಸಾಚಾರಕ್ಕೆ ಇಳಿಯುವವರಲ್ಲ. ನಮ್ಮ ಹಿಸ್ಟ್ರಿಯಾದಂತಹ ಪ್ರಜಾಸತ್ತಾತ್ಮಕ ದಾರಿಯಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿರುವಂತಹದ್ದು. ಅದರಲ್ಲಿ 6 ವರ್ಷ ಟೋಲ್ಗೇಟ್ ವಿರೋಧಿ ಹೋರಾಟ ಯಾವತ್ತೂ ಕೂಡ ಕಾನೂನು ನಿಯಮಗಳನ್ನ ಮೀರಿಲ್ಲ. ಇವತ್ತು ಇವರು ತೀರ್ಮಾನ ಮಾಡಿದ್ಮೇಲೆ ಟೋಲ್ ಬಂದ್ ಮಾಡದೇ ಇರೋದ್ರಿಂದ ನಾವು ಇವತ್ತು ಟೋಲ್ಗೆ ಮುತ್ತಿಗೆ ಅಂತ ಒಂದು ತೀವ್ರ ತರದ ಹೋರಾಟಕ್ಕೆ ಹೋಗಿದ್ದೀವಿ. ಅದು ಕೂಡ ಶಾಂತಿಯುತವಾದಂತಹ ಹೋರಾಟ. ಟೋಲ್ ಗೇಟ್ ಅನ್ನ ನಲೆ ಮುಚ್ಚಲಿ, 15 ದಿವಸ 20 ದಿವಸದಲ್ಲಿ ಅವರ ಕೆಲಸ ಏನಿದೆ ಅದನ್ನು ಮಾಡ್ಲಿ ಅಷ್ಟೇ. ನಾಳೆ ಟೋಲ್ ಸಂಗ್ರಹಕ್ಕೆ ಒಂದು ಕೊನೆ ಆಗ್ಲಿ, ಆ ಅಧಿಕಾರ ಉಂಟಲ್ಲ. MP ಅವರಿಗಿದೆ, ಜಿಲ್ಲಾಧಿಕಾರಿಗಳಿಗಿದೆ, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇದೆ. ಇಲ್ಲಿ ಇರುವಂತಹದ್ದು ಇನ್ಯಾವುದೇ ಬ್ಯಾಂಕರ್ಗಳದ್ದು ಅಥವಾ ಇನ್ನೊಂದು ಸಮಸ್ಯೆ ಅಲ್ಲ. ಸಮಸ್ಯೆ ಇರುವುದು ನವಯುಗನವರು. ನವಯುಗ ಅನ್ನುವಂತಹದ್ದು ಈ ದೇಶದಲ್ಲಿ ಒಂದು ದೈತ್ಯ ಕಂಪನಿ. ಸಾವಿರಾರು ಕಿಲೋಮೀಟರ್ ಉದ್ದದ ಹೆದ್ದಾರಿಗಳನ್ನು ಅವ್ರು ನಿರ್ವಹಿಸ್ತಾರೆ. ಎಷ್ಟೋ 100 ಕಿಲೋಮೀಟರ್ ಉದ್ದದ ಹೆದ್ದಾರಿಗಳನ್ನು ಅವರಿಗೆ ಬಿಟ್ಟುಕೊಡ್ಲಾಗಿದೆ. ಅವರು ಕೇಂದ್ರ ಮಟ್ಟದಲ್ಲಿ
ಪ್ರಧಾನಿ ಮಟ್ಟದಲ್ಲಿ ಅವರು ಪ್ರಭಾವಶಾಲಿಗಳಿದ್ದಾರೆ. ಈಗ ಅವರು ಸಿಕ್ಕಾಪಟ್ಟೆ ರೇಟ್ ಕೇಳ್ತಾ ಇದ್ದಾರೆ. ಮೈಂಟೆನೆನ್ಸ್ ಗೆ ಇವರು ಯಜಮಾನಿ ಟೋಲ್ ಗೇಟ್ ಜೊತೆ ಮರ್ಜರ್ ಮಾಡಿದಾಗ ಸುರತ್ಕಲ್ ಟು ನಂತೂರ್ ರಸ್ತೆಯ ಮೈಂಟೆನೆನ್ಸ್ ಅನ್ನ ನವಯುಗ್ನವ್ರು ಮಾಡ್ಬೇಕಾಗತ್ತೆ. ಆ ಮೈಂಟೆನೆನ್ಸ್ ದರ ಆದ್ರೆ ಒಂದು ವಾಹನದ ಮೇಲೆ ₹3 ₹5 ಹಾಕ್ಬೇಕು. ಆದ್ರೆ ಅವರು ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾ ಇದ್ದಾರೆ. ಅವರನ್ನ ಒಪ್ಪಿಸ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಲ್ಲ, ಅಂತ ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಒಂದು ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟೊಂದು ಮಾತ್ರ ಕೊಡ್ತೀವಿ ಅಂತ ಹೇಳಿ ಅವರನ್ನ ಒಪ್ಪಿಸುವ ನಿಯಮದ ಪ್ರಕಾರ ಒಪ್ಪಿಸುವಂತ ಸಾಮರ್ಥ್ಯ ಇಲ್ಲ. ಅದಕ್ಕೆ ಇದು ನಾಳೆ ನವಯುಗ್ನವ್ರು ಕೇಳಿದ್ರೆ ರೇಟ್ ಕೊಟ್ಟರೆ ನಾವು ಮತ್ತೆ ಜನ ಇಲ್ಲಿ ದೊಡ್ಡ ರೀತಿಯಲ್ಲಿ ಯಜಮಾಡಿ ಇಲ್ಲಿ ಗಲಾಟೆ ಮಾಡ್ತಾರೆ ಅನ್ನುವಂತ ಆತಂಕ ಇದೆ ಬಿಜೆಪಿಗೆ. ಅದಕ್ಕಾಗಿ ಈ ಆಟ ನಾವು ಹೇಳುವಂತದ್ದೇನು, ನೀವು ಇಲ್ಲಿ ಬ್ರಹ್ಮರ ಕೂಟ್ಲಲ್ಲಿ ಟೋಲ್ ಗೇಟ್ ಇದೆ, ಅಲ್ಲಿ ಸಂಗ್ರಹ ಆಗೋದು ದುಡ್ಡು ಸಾಕಾಗ್ತದೆ, ಸಾಕು. ಇನ್ನು ನೀವೇ ಹೇಳಿದ್ರಿ, ನಳಿನ್ ಕುಮಾರ್ ಕಟೀಲ್ ಅವರೇ ಭರವಸೆ ಲಾಸ್ಟ್ ಹೇಳಿದ್ರು ಹಾರ್ಬರ್ ಒಳಗಡೆ ಹಾಕ್ತೀವಿ ಅಂತ, ಪೋರ್ಟ್ ಕನೆಕ್ಟಿವಿಟಿ ರೋಡ್ ಆಗಿರೋದ್ರಿಂದ ಹಾಕಿ ಅಲ್ಲಿಗೆ. ನೀವ್ ಯಾಕೆ ಜನರ ಮೇಲೆ ಅವರೇ ಹಾಕೋದು ಅಂತ ತೀರ್ಮಾನ ಮಾಡಿ. ತೀರ್ಮಾನ ನಿಮ್ಗೆ ಯಾವಾಗ ಬೇಕಾದ್ರೆ ಆಗ್ಲಿ, ಮೊದಲು ಟೋಲ್ ಸಂಗ್ರಹ ನಿಲ್ಸಿ, ಆ ಅಧಿಕಾರ ಇದೆಯಲ್ಲ. ಅದರಿಂದಾಗಿ ಈ ಮಾತುಗಳಿಗೆ ಯಾರು ಕೂಡ ಇವತ್ತು ಕಿಮ್ಮತ್ತು ಕೊಡುವಂತ ಸ್ಥಿತಿ ಇಲ್ಲ. ನಾಳೆ ನಮ್ಮ ಹೋರಾಟ ಶಾಂತಿಯುತವಾಗಿ ನಡೀತಾ ಇದೆ. ಟೋಲ್ ಬಂದ್ ಮಾಡ್ತೀವಿ, ಟೋಲ್ ಸಂಗ್ರಹ ನಿಲ್ಲಿಸ್ತೀವಿ ಅನ್ನೋ ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಹೋರಾಟ ನಾವು ಹಿಂದೆಗೆಯುವುದು ಹೊರತು, ಇಲ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾಳೆ ಹೋರಾಟವನ್ನ ಹಿಂಪಡೆಯುವ ಪ್ರಶ್ನೆ ಇಲ್ಲ. ನಾಳೆ 9:30 ಗಂಟೆ ನಾವೆಲ್ಲರೂ ಟೋಲ್ ಗೇಟ್ ಮುಂಭಾಗದಲ್ಲಿ ಸೇರ್ತೀವಿ. ಓಕೆ. ಇನ್ನೊಂದು ಮಾತು ಹೇಳ್ತಾರೆ, ಒಂದು ವೇಳೆ ಪ್ರತಿಭಟನೆ ಮಾಡೋದಿದ್ರೆ ಮಾಡಬಹುದು, ಅದು ಪ್ರಜಾಪ್ರಭುತ್ವದಲ್ಲಿ ಕೂಡ ಅಧಿಕಾರ ಇದೆ ಅನ್ನುವಂಥದ್ದು. ಇನ್ನು ಏನಾದ್ರೂ ಪ್ರತಿಭಟನೆ ಮಾಡುವಾಗ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಸರ್ಕಾರ ಅದಕ್ಕೆ ಆದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ವಿಚಾರವನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಪೊಲೀಸ್ ಫೋರ್ಸ್ ಹಾಕಿ ನಿಮ್ಮ ಪ್ರತಿಭಟನೆಗೆ ಅಡ್ಡಿಪಡಿಸಿದ್ರೆ ಏನ್ ಮಾಡ್ತೀರಾ ಸರ್? ಕಂಟಿನ್ಯೂ ಮಾಡ್ತೀರಾ? ಈಗಾಗಲೇ ಅಡ್ಡಿಪಡಿಸುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆಯಲ್ಲ. ಪೊಲೀಸರ ಮೂಲಕ ನೋಟಿಸ್ ಕೊಡೋದು, ಮಧ್ಯರಾತ್ರಿ ಮನೆಗಳಿಗೆ ಬರೋದು, ಶ್ಯೂರಿಟಿ ಕೊಡಿ, ಬಾಂಡ್ ಕೊಡಿ ಅಂತ ಕೇಳೋದು, ನಮ್ಮಂತ ಈ ರಾಜ್ಯಕ್ಕೆ ಸಾಮಾಜಿಕ ಹೋರಾಟದಲ್ಲಿರುವವರನ್ನ ಇದರಲ್ಲಿ ವಚನದಲ್ಲಿ ನಿಂದಿಸುವ ರೀತಿಯಾದಂತ ನೋಟಿಸ್ಗಳನ್ನ ಕಳಿಸೋದು, ಕೆಲವೊಂದು ಮಾಡ್ತಾ ಇದಾರಲ್ಲ ತಡಿಲಿಕ್ಕೆ. ನಾವೇನು ಮಾಡ್ಲಿ, ಮಾಡ್ತಾ ಇರುತ್ತೆ ಗೊತ್ತಿದೆ ನಮ್ಗೆ. ನಾವು ಪ್ರಜಾಪ್ರಭುತ್ವ ಮಾದರಿಯಲ್ಲೇ ನಾವು ಹೋರಾಟವನ್ನ ಮಾಡೋದು. ನಾವೇನು ಹಾರಿ ಪಿಕಾಸಿ ಬುಲ್ಡೋಸರ್ ಇಟ್ಕೊಂಡು ಬರಲ್ಲ ಅಲ್ಲಿಗೆ. ಯಾಕೆ ಬಿಜೆಪಿ ಇಷ್ಟೊಂದು ಎದುರಿದೆ? ಇವರು ಮಾಡಿರುವಂತ ಹೋರಾಟಗಳಲ್ಲಿ ಹಿಂಸಾಚಾರ ನಡೆದ್ರೆ ದೊಡ್ಡ ಹಿಸ್ಟ್ರಿ ಇದೆ. ನಳಿನ್ ಕುಮಾರ್ ಕಟೀಲ್ ಅವರೇ ಎಷ್ಟೋ ಸಲ ಭಾಷಣ ಮಾಡ್ತಾ ಬೆಂಕಿ ಹಚ್ತೀವಿ ಹಾಗೆ ಈಗ ಅಂತ ಭಾಷಣ ಮಾಡಿದವರು, ನಾವ್ ಯಾವತ್ತೂ ಆ ರೀತಿಯ ಭಾಷಣ ಮಾಡಿಲ್ಲ. ನಾವು ನಾವೇ ಕೊಟ್ಟ ಪೊಲೀಸರು ತಡೆದ್ರೆ ತಡೀಲಿ, ಜೈಲಿಗೆ ಹಾಕೋದಾದ್ರೆ ಹಾಕ್ಲಿ, ನಮ್ಮನ್ನು ಜೈಲಿಗೆ ಅಲ್ಲಿಗೆ ಇಟ್ಟು ನಮ್ಮ ಮೇಲೆ ಪೊಲೀಸರನ್ನ ಚೂಬಿಟ್ಟು ಲಾಠಿ ಚಾರ್ಜ್ ಮಾಡಿ ಹೊಡೆದು ನಮ್ಮನ್ನ ಬೆದರಿಸಿ ನಮ್ಮನ್ನು ಗಾಯ ಮಾಡಿ ಇವರಿಗೆ ಖುಷಿ ಪಡೋದಾದ್ರೆ ಖುಷಿ ಪಡ್ಲಿ. ನಾಳೆ ಖಂಡಿತ ಜನ ಇದಕ್ಕೆ ಉತ್ತರ ಖಂಡಿತವಾಗಿ ಅವರಿಗೆ ಕೊಡ್ತಾರೆ. ಇದೆಲ್ಲವನ್ನು ಕೂಡ ತುಳುನಾಡಿನ ಜನತೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಬಿಜೆಪಿ ಶಾಸಕರುಗಳ ವಿರುದ್ಧ ಜನ ಈಗಾಗಲೇ ತಿರುಗಿ ಬಿದ್ದಿದ್ದಾರೆ. ಮತ್ತಷ್ಟು ಅನಾಹುತಗಳನ್ನ ಮಾಡ್ಕೊಳ್ಬೇಡಿ ಅಂತ ನಾನು ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಎಸ್ ಸರ್, ಅಂದ್ರೆ ಇದು ನೀವು ಒಬ್ಬರಿಗೋಸ್ಕರ ಮಾಡುವಂತಹ ಹೋರಾಟ ಅಲ್ಲ, ಆದ್ರೆ ನಿಮ್ಮ ಇಲ್ಲ ಯಾರು ಇದ್ರಲ್ಲಿ ಇದ್ದಾರೆ ಅವರಿಗಾಗಿ ಮಾಡುವಂತಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಮಾಡುವಂತಹ ಹೋರಾಟ. ಬಿಜೆಪಿಯಲ್ಲಿರುವಂತಹ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಈ ಹೋರಾಟದ ಲಾಭ ಸಿಗ್ತದೆ. ಅವರು ಕೂಡ ಮಾನಸಿಕವಾಗಿ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಬಿಜೆಪಿ ಪಕ್ಷದ ಜೊತೆ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಇಲ್ಲ ಈ ವಿಚಾರದಲ್ಲಿ. ಅದನ್ನು ಕೂಡ ಬಿಜೆಪಿ ಮುಖಂಡರುಗಳು ಅರ್ಥ ಮಾಡ್ಕೊಳ್ಬೇಕು. ಓಕೆ ಸರ್, ನೀವು ಮಾಡುವಂತಹ ಹೋರಾಟದಿಂದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಜಯ ಸಿಗ್ಲಿ, ನಿಮಗೂ ಕೂಡ ಜಯ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.